ಈ ನಡುವೆ ಸ್ಥಳೀಯರಾಗಿರುವಂತಹ ಜಸಿಂತಾ ಲೋಬ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರಮ್ಮ. ನಮಸ್ಕಾರ ಸರ್. ಎಸ್, ಈಗ ನಿಮ್ಮ ಜಮೀನಿನ ಮೇಲೆ, ಭೂಮಿಯ ಮೇಲೆ ಎಲ್ಲ ಏನು 400 KV ವಿದ್ಯುತ್ ಲೈನ್ ಹೋಗುತ್ತೆ ಅಂತ ಎಲ್ಲ ಸುದ್ದಿ ಉಂಟು, ಸರ್ವೆ ಆಗ್ತಾ ಉಂಟು, ನಾವಿಲ್ಲಿ ನೋಡ್ತಾ ಇದ್ದೇವೆ. ಎಸ್, ಏನು ನಿಮ್ಗೆ ಏನು ಮಾಹಿತಿ ಕೊಟ್ಟಿದ್ದಾರೆ? ಏನಾದ್ರೂ ಪರಿಹಾರ ಕೊಡ್ತೇನೆ ಅಂತ ಹೇಳಿದಾರಾ ಅಥವಾ ಏನು ಹೇಳಿದ್ದಾರೆ ನಿಮ್ಮ ಹತ್ರ? ನಮ್ಮ ಹತ್ರ ಡೈರೆಕ್ಟ್ ಇನ್ನೂ ಯಾರೂ ಮಾತಾಡ್ಲಿಲ್ಲ. ಇದೆಲ್ಲ ಸ್ಟಾರ್ಟ್ ಆಗಿದೆ ಫಸ್ಟ್ ಕೊರೋನಾದಲ್ಲಿ ಸ್ವಲ್ಪ, ಆಮೇಲೆ ಸ್ವಲ್ಪ ಬ್ರೇಕ್ ಇತ್ತು, ಅಗೇನ್ ಈ ಕೊರೋನಾದಲ್ಲಿ ಅಗೇನ್ ಅವರದು ಸ್ಟಾರ್ಟ್ ಆಗಿದೆ. ಇನ್ ಬಿಟ್ವೀನ್ ದಿಸ್ ನಾವೆಲ್ಲ ಒಟ್ಟಿಗೆ ಸೇರಿ ಏನ್ ಆಕ್ಷನ್ ಮಾಡೋದೆಲ್ಲ ಮಾಡ್ತಾ ಇದ್ದೇವೆ. ನಮ್ಗೆ ರೈತ ಸಂಘದವರು ಪುನಶ್ಚ, ಪ್ರೇಮನಾಥ್ ಬಾಳ್ತಿ, ಅಜ್ವಾಜ್, ಮತ್ತೆ ನಮ್ಮ ಅಧ್ಯಕ್ಷ ರಾಯ್ ಕಲಾಂ, ಆಲ್ ಎಲ್ಲರೂ ಸೇರಿ ಏನೆಲ್ಲ ನಮ್ಮಿಂದ ಆಗ್ತದೆ ಪ್ರೊಟೆಸ್ಟ್ ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಈಗ ನಿಮ್ಮ ಹೆದರಿಕೆ ಎಲ್ಲ ಇದ್ದಾರೆ. ಈಗ ಯಾವಾಗ ನಮ್ಮ ಮೇಲೆ ಏನ್ ಬರ್ತದೋ ಏನ್ ಇರ್ತದೋ. ಜಸಿಂತಾ ಅವರೇ, ನಿಮ್ಮ ಜಮೀನಿನ ಭಾಗದಿಂದ ಈ ಒಂದು ಲೈನ್ ಹೋಗುತ್ತೆ ಅಂತ ಏನಾದ್ರು ನಿಮಗೆ ಸುಳಿವು ಮಾಹಿತಿ ಏನಾದ್ರು? ಅವರ ಮ್ಯಾಪ್ ಉಂಟು, ಆ ಮ್ಯಾಪಿನಲ್ಲೆಲ್ಲ ಸರ್ವೆ ನಂಬರ್ಸ್ ಎಲ್ಲ ಕಾಣ್ತವೆ. ಅದೆಲ್ಲ ನಮ್ಗೆ ಸಂಬಂಧ ಆಗೋದು, ಅದು ಒಂದು ವಿಷಯ. ಎರಡನೇ ಅವರೆಲ್ಲ ಮಾರ್ಕಿಂಗ್ ಮಾಡಿದ್ದು ಫಸ್ಟ್ ಕೊರೋನಾದಲ್ಲಿ ಎಲ್ಲೋ ಅದೆಲ್ಲ ನಮ್ಮ ಜಮೀನಿನಲ್ಲೇ ಹೋಗ್ತದೆ. ನಿಮ್ಮ ಜಮೀನಲ್ಲಿ, ನಿಮ್ಮ ಜಾಗದಲ್ಲಿ ಏನ್ ಮಾಡ್ತಾ ಇದ್ದೀರಿ ನೀವು? ನಮ್ಮ ಹತ್ರ ಅಡಿಕೆ ಉಂಟು, ತೆಂಗಿನ ಮರ ಉಂಟು, ಮನೆ ಉಂಟು, ಬಾವಿ ಉಂಟು. ಇವೆಲ್ಲದರ ನಡುವೆ ಈ ಲೈನ್ ಹೋಗುತ್ತೆ ಅಂತ ಮಾರ್ಕ್ ಮಾಡಿ. ಹೌದು. ಎಷ್ಟು ಫೀಟ್ ಒಂದು ಅಂದಾಜು ಆಗಲ್ಲ ನಿಮ್ಮ ಭೂಮಿ ಹೋಗ್ಬಹುದು? ಅಂದಾಜು ಮೀಟರ್, ಅದು ಫೀಟ್ ಅಲ್ಲ, ಮೀಟರ್ ನಲ್ಲಿ ಮಾತಾಡ್ತಾರೆ ಅವರು. ಮೀಟರ್ ನಲ್ಲಿ ಮಾತಾಡ್ತಾರೆ. ಯಾಕಂದ್ರೆ ಅದೆಲ್ಲ 400 KVಗೆ ದೊಡ್ಡ ದೊಡ್ಡ ಸ್ಥಾವರಗಳನ್ನು ಹಾಕ್ಬೇಕು. ಹೌದು, ಟವರ್ ಹಾಕಿ ಲೈನ್ ಎಳಿತಾರೆ. ಅವಾಗ ನಿಮ್ಮ ನಾವು ಮಾಹಿತಿ ನಮ್ಮಷ್ಟಕ್ಕೆ ಅದೆಲ್ಲ ತೆಗೆಯುವುದು, ಯಾರು ನಮ್ಗೆ ಹೇಳಿಲ್ಲ, ಕೇಳಿಲ್ಲ. ಇದೆಲ್ಲ ನೋಡಿ ನಮ್ಗೆ ಹೆದರಿಕೆ ಆಗಿ ಎಲ್ಲ ತುಂಬಾ ಜನರು, ರಾಯ್ ಅವರು ಎಲ್ರು ಈಗ ಜಸಿಂತಾ ಅವರೇ, ಎಸ್, ನಿಮ್ಮ ಊರಿನ MLA ಅವರು ಏನಾದ್ರು ಬಂದು ಏನಾದ್ರು ನಿಮಗೆ ಎಸ್ ಇದು ಇಂಥ ಯೋಜನೆ, ಭೂಮಿ ಹೋಗುದಿಲ್ಲ ಅಥವಾ ಹೋದ್ರೆ ಇಂಥ ಪರಿಹಾರ ಅಂತ ಏನಾದ್ರು ಬಂದು ಮಾತಾಡಿದ್ದು ಉಂಟಾ? ನಾವು ಒಂದು ಸಲ ಅವರನ್ನು, ನಮ್ದು ರಾಜೇಶ್ ನಾಯ್ಕ್ ಅವರ ಹತ್ರ ಹೋದೆವು. ತುಂಬಾ ಜನ ನಾವು ಸೇರಿ ಅವರ ಹತ್ರ ಮೊದ್ಲು ಕೇಳಿ ಹೋದೆವು. ಅದಕ್ಕೆ ಅವರು ಹೇಳಿದ್ರು ಇದೆಲ್ಲ ಆಗ್ತದೆ, ಹೋಗ್ತದೆ, ಎಂತದು ಏನು ಅದೆಲ್ಲ ಈಗ ಏನಿಲ್ಲ, ನಿಮ್ಮ ಗ್ರಾಮಕ್ಕೆ ಬರ್ತೇನೆ, ಸಭೆ ಕರೀತೇನೆ, ನಿಮ್ಮ ಹತ್ರ ಮಾತಾಡ್ತೇನೆ, ಏನಾಗ್ತದೆ ನೋಡುವ, ಅದೆಲ್ಲ ಅನರ್ಥ ಆಗ್ಲಿಕ್ಕೆ ಬಿಡುವುದಿಲ್ಲ ಅಂತ ಸ್ವಲ್ಪ ಟೈಟ್ ಮಾತಾಡಿ ನಮ್ಗೆ ಬಿಟ್ರು. ನಾವು ಬಂದೇವೆ ಹಿಂದೆ. ಆಮೇಲೆ ನಾವು ಹೇಳಿದ್ದೆವು, ನೀವು ನಮ್ಮ MLA ಇದ್ದೀರಿ, ಅದಕ್ಕಾಗಿ ನಿಮ್ಗೆ ಹೇಳಲಿಕ್ಕೆ ಬಂದಿದ್ದೇವೆ, ನಿಮ್ಮಿಂದ ಏನು ನಮ್ಗೆ ಸಹಾಯ ಆಗ್ತದೆ ಮಾಡಿ. ಏನಾಯ್ತು ಆಮೇಲೆ ಏನಾಯ್ತು? ಆಮೇಲೆ ನಮ್ಮ ಮತ್ತೆ ಯಾರು ಬರ್ಲಿಲ್ಲ, ಸಭೆ ಕರೀಲಿಲ್ಲ, ಏನು ಹೇಳಿಲ್ಲ. ಬಾಯಿ ಮತ್ತಲ್ಲಿ ನೀವು ಓದೋದಕ್ಕೆ ಹೇಳಿದ್ದು ಮಾತ್ರ ಸ್ವಲ್ಪ ಟೈಟ್ ಟೋನಿನಲ್ಲಿ. ಟೈಟ್ ಟೋನ್ ಅಂತ ಹೇಳಿದ್ರೆ ನಿಮಗೆ ಜೋರು ಮಾಡಿದ್ದ, ಯಾಕೆ ಬಂದದ್ದು ಅಂತ? ಹಾಗೆ ನಮ್ಮ ಕರ್ನಾಟಕದಲ್ಲಿ ಇಂತ MLA ಗಳು ತುಂಬಾ ಜನ ಇದ್ದಾರೆ. ಅಲ್ಲಿ MLA ಗಳ ಹತ್ರ, ಜನಪ್ರತಿನಿಧಿಗಳ ಹತ್ರ, MP ಗಳ ಹತ್ರ ಹೋದ್ರೆ ಬಂದವರನ್ನೇ ಜೋರು ಮಾಡೋದವರು. ನಿಮ್ಗೆ ಸಾಧ್ಯ ಆದ್ರೆ ನೀವು ಸಾಧ್ಯ ಆದ್ರೆ ಅದಾನಿ ಏರ್ಪೋರ್ಟ್ ಅನ್ನು ಕೂಡ ನಿಲ್ಲಿಸಿ ಅಂತ ಹೇಳಿದ್ರಂತೆ. ಎಸ್, ಇದು ಮೇಡಮ್ ನಾವು PDO ಹತ್ರ ಹಿಡಿದು, ತಹಸೀಲ್ದಾರ್ ಹಿಡಿದು, DC ಎಲ್ಲರ ಹತ್ರ ಮೀಟ್ ಆಗಿದ್ದೇವೆ ಒಂದ್ಸಲ. ಈಗ ನಾವೆಲ್ಲರಿಗೂ ಲೆಟರ್ ಕೊಟ್ಟಿದ್ದೇವೆ. ಬಟ್ ಯಾರು ಕೂಡ ಒಂದು ಸ್ಥಳೀಯ ಅಂದರೆ ಈ ವಿದ್ಯುತ್ ಏನು 400 KV ಸಣ್ಣದೇನಲ್ಲ, ಎಷ್ಟೋ ಬೃಹತ್ ಪ್ರಮಾಣದ ವಿದ್ಯುತ್ ಟ್ರಾನ್ಸ್ಮಿಷನ್ ಆಗುವಂತ ಕೇಬಲ್ಗಳು, ಅದು ಕೂಡ ಸಣ್ಣ ಕಂಬ ಹಾಕುವಂಥದ್ದಲ್ಲ, ಟವರ್ ಟು ಟವರ್ ಅದು ಲೈನ್ ಕನೆಕ್ಟ್ ಆಗುವಂಥದ್ದು. ಇಂಥ ಒಂದು ಏನು ಯೋಜನೆ ಆಗ್ತಾ ಇರುವಾಗ ಸ್ಥಳೀಯ ಜನರಿಗೆ ಕರೆದು ಮಾತನಾಡುವಂತ ಇದನ್ನು ನಮ್ಮ ಜಿಲ್ಲಾಡಳಿತ ಆಗ್ಲಿ, ನಮ್ಮ ಜನಪ್ರತಿನಿಧಿಗಳಾಗಿ ಮಾಡಿಲ್ಲ. ಈಗ ಆಯ್ತು, ಕನಿಷ್ಠ ನಿಮ್ಮ ಹೋಗುವಂತ ಭೂಮಿಗೆ ಏನು ಪರಿಹಾರ ಕೊಡ್ತಾರಂತ ಏನಾದ್ರು ಹೇಳಿದಾರಾ? ಅದೆಲ್ಲ ಈಗ ಏನು ಮಾಡ್ಲಿಲ್ಲ ಅವರು. ಮತ್ತೆ ಸೆಕೆಂಡ್ಲಿ ನಮ್ಮ ಸ್ಟ್ಯಾಂಡ್ ನಮ್ಗೆ ಪರಿಹಾರ ಎಲ್ಲ ಏನು ಬೇಡ, ನಮ್ಮ ಭೂಮಿ ಬಿಟ್ಟು ನಾವು ಹೋಗುದಿಲ್ಲ. ಇದು ನಮ್ಮ ಹಿರಿಯರು ನಮ್ಗೆ ಇಟ್ಟು ಹೋಗಿದ್ದಾರೆ ಕಷ್ಟಪಟ್ಟು. ಅದು ಭೂಮಿ ಈಗ ನೋಡುವ ಹಾಗೆ ಆಗ ಇರ್ಲಿಲ್ಲ. ಗುಡ್ಡೆ ಕಾಡುಗಳನ್ನು ಅವರು ಕಡಿದು ಲೇಬರ್ ಮಾಡಿ ಎಲ್ಲ ಮಾಡಿ ಸ್ವಲ್ಪ ಇಟ್ಟಿದ್ದಾರೆ. ಅದನ್ನು ನಾವು
ಮುಂದುವರಿಸಿ ಜೀವನ ನಡೆಸ್ತೇವೆ. ಇನ್ನು ಮುಂದಿನ ಮಕ್ಕಳಿಗಾಗಿ ಅದನ್ನ ನಾವು ಇಡ್ಬೇಕಾಗಿದೆ. ಖಂಡಿತ. ಇದು ಪರಿಹಾರ ಕೊಟ್ಟು ನಮ್ಗೆ ಮತ್ತೇನು ಭಿಕ್ಷೆ ಬೇಡುವುದ ನಾವು ಎಲ್ಲಿ ಹೋಗುವುದು? ಎಸ್ ಎಸ್ ಪರಿಹಾರ ನಮ್ಗೆ ಬೇಡ. ಇದು ನಮ್ಮ ಸ್ಟ್ಯಾಂಡ್, ನಮ್ಮ ಭೂಮಿ ನಮ್ಗೆ ಬೇಕು. ಅದರಲ್ಲಿ ನಾವು ದುಡಿದು ನಮ್ಮ ಇಲ್ಲಿ ಏನು ದೊಡ್ಡ ದೊಡ್ಡ ಕೈಗಾರಿಕೆಗಳು ಇಲ್ಲ, ಎಲ್ಲರಿಗೂ ಇರುವುದು ಕೃಷಿ ಭೂಮಿ. ಎಲ್ಲರೂ ಬೆಳಿಗ್ಗಿನಿಂದ ರಾತ್ರಿವರೆಗೆ ಕಷ್ಟಪಟ್ಟು ದುಡಿದು ಜೀವನ ನಡೆಸ್ತಾರೆ. ಅದನ್ನೇ ತೆಗೆದು ಹಾಕಿದ್ರೆ ನಮಗೆ ಅದು ನಾವು ಬಿಡುವಂತಿಲ್ಲ. ಎಸ್ ಎಸ್ ನೀವು ಹೇಳುವಂತ ನಿಮ್ಮ ಭೂಮಿಯನ್ನು ಆರೋಗ್ಯಕ್ಕೆ ಹಾನಿ ಉಂಟು, ಪಶು ಪಕ್ಷಿಗಳಿಗೆ ಹಾನಿ ಉಂಟು, ಎಲ್ಲ ಬೋರ್ವೆಲ್ ನಾಶವಾಗ್ತದೆ, ಅದನ್ನು ಹೋಗ್ತದೆ ಹೇಳ್ತಾರೆ. ಇದು ಜಸಿಂತಾ ಮೇಡಮ್ ಅವರೇ, ನೀವು ಹೇಳುವಂತದ್ದು ನಿಮ್ಮ ಭೂಮಿಯನ್ನು, ನಿಮ್ಮ ಜಮೀನನ್ನು ನೀವು ಕಳೆದುಕೊಳ್ಳುವುದಿಲ್ಲ ಅಥವಾ ಬಿಟ್ಟು ಕೊಡುವುದಿಲ್ಲ ಅಂತ ನೀವು ಹೇಳುವಂತದ್ದಲ್ಲಿ. ಹೌದು. ಎಸ್ 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 ಮೇಡಮ್, ಥ್ಯಾಂಕ್ ಯು.